ಸುನೀಲ್ ಕುಮಾರ್ ಅವರು ಟ್ವಿಟ್ಟರ್ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾನು ಒಂದು ದೃಷ್ಟಿಯಿಂದ ಆತಂಕಕ್ಕೊಳಗಾಗಿದ್ದಾರೆ ಅಂತನ್ನುವಂಥದ್ದಂತೂ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಎರಡನೇದು, ದುಡ್ಡಿಗೋಸ್ಕರ ನಾನು 45 ವರ್ಷ ಆಯಿತು ಬೆಳಗಾಂನಿಂದ ಕಾರ್ಕಳವರೆಗೆ ಬರಬೇಕಾಗಿಲ್ಲ. ಬರೀ ದುಡ್ಡಿಗೋಸ್ಕರನೇ ಇಲ್ಲಿವರೆಗೆ ಬರಬೇಕಾಗಿಲ್ಲ. ಹಾಗೆ ದುಡ್ಡೇ ಗಳಿಸಬೇಕಾಗಿತ್ತು ಅಂತ ನನಗೆ 45 ವರ್ಷ ಬೇಕಾಗಿರಲಿಲ್ಲ. ಇಷ್ಟೊತ್ತಿಗೆ ನಾನು ಏನೇನೋ ಆಗ್ತಿದ್ದೆ, ನಿಮ್ಮ ತರಹನೇ ಸಾಕಷ್ಟು ಗಳಿಕೆ ಮಾಡಿಕೊಂಡು ಇರ್ತಿದ್ದೆ. ಆದರೆ ದುಡ್ಡಿಗೋಸ್ಕರ ಬಂದಿಲ್ಲ. ಸುನೀಲ್ ಕುಮಾರ್ ಅವರೇ, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಎಲ್ಲಿದ್ರಿ, ಈಗ ಎಲ್ಲಿ ತಲುಪಿದಿರಿ, ಏನಾಗಿದ್ರಿ, ಇವತ್ತು ಏನಾಗಿದ್ದೀರಿ ಅಂತನ್ನುವಂಥದ್ದು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಜನ ಅಂತೂ ಮಾತಾಡ್ಕೊಳ್ತಾ ಇದ್ದಾರೆ. ಜನ ಇವತ್ತು ನಿಮ್ಮನ್ನು ಎಲ್ಲಿ ಕಳಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಈ ರೀತಿಯ ಮಾನಸಿಕತೆ, ಹತಾಶೆ ಮನೋಭಾವನೆಯಿಂದ ನೀವು ವ್ಯಕ್ತಪಡಿಸಿದಿರಿ ಅಂತ ಅನ್ನೋದು ಗೊತ್ತಾಗುತ್ತೆ. ಮುತಾಲಿಕ್ ಹಣ ಮಾಡುವಂಥವನ್ನಲ್ಲ. ಮುತಾಲಿಕನ ಮೇಲೆ ಈ ರೀತಿಯ ಆರೋಪ ಮಾಡಿದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಮತ್ತೆ 100 ರೂಪಾಯಿ ಕೇಳಿ 100ಕ್ಕೆ 100 ಹೇಳ್ತೀನಿ. 100 ರೂಪಾಯಿ ಇವತ್ತು ನಾನು ಕೇಳಿದ್ದು ನಮ್ಮ ಕಾರ್ಯಕರ್ತರ ಓಡಾಟ, ಊಟ, ತಿಂಡಿ, ಪ್ರವಾಸ. 40 ಹಳ್ಳಿಗಳಿಗೆ ಹೋಗಿ ತಲುಪಬೇಕು ಅಂತಂದರೆ ಏನು ಪಾದಯಾತ್ರೆ ಮಾಡೋಕ್ಕಾಗೋಲ್ಲ. ನನ್ನ ಕಡೆಗೆ ಹಣ ಇಲ್ಲ, ನನ್ನ ಕಡೆಗೆ ಯಾವುದೇ ರೀತಿಯ ಆಸ್ತಿ ಇಲ್ಲ. ಸೊ ನಾನು ಮತದ ಜೊತೆಗೆ 100 ರೂಪಾಯಿ ಕೊಡಿ. ಇವತ್ತು ಏನು ಸಾಧಿಸಬೇಕು, ನಿಮ್ಮ ಮನಸ್ಸಿನಲ್ಲಿ ತುಡಿತ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಆತಂಕ ಏನಿದೆ, ಇವತ್ತು ಢೊಂಗಿ ಹಿಂದುವಾದ ಅಂತನ್ನುವಂಥದ್ದು ಏನಿದೆ, ಇವತ್ತು ಭ್ರಷ್ಟಾಚಾರ ಅಂತನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಸೊ ಮತದಾರರಿಗೆ ಹೇಳ್ತಾ ಇದ್ದೀನಿ, ನಿಜವಾದ ಅಸಲಿ ಹಿಂದುತ್ವ ಅನ್ನುವಂಥದ್ದು ಏನು, ಗೋಮಾತೆಯ ರಕ್ಷಣೆ ಅಂದರೆ ಏನು, ಹಿಂದೂ ಕಾರ್ಯಕರ್ತರು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸೋದಂದರೆ ಏನು, ಇದನ್ನು ನಾನು ತೋರಿಸ್ಕೊಡ್ಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಮತದಾರರಿಗೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಮತದ ಜೊತೆಗೆ 100 ರೂಪಾಯಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರಲ್ಲಿ ಹಣಕ್ಕೋಸ್ಕರ ಅಂತನ್ನುವಂಥದ್ದಲ್ಲ. ಏನೋ ದುಡ್ಡು ಮಾಡ್ಕೊಂಡು ನಾನು ಎಲ್ಲೋ ತೊಗೊಂಡು ಹೋಗಬೇಕಾಗಿಲ್ಲ, ಇಲ್ಲೇ ಖರ್ಚಾಗತ್ತೆ. ಈಗ ಇವತ್ತು 100 ಕಾರ್ಯಕರ್ತರು ಬಂದಿದ್ದಾರೆ. ಊಟ ತಿಂಡಿ ವ್ಯವಸ್ಥೆಗೋಸ್ಕರ, ಓಡಾಟಕ್ಕೋಸ್ಕರ ಬೇಕಾಗತ್ತೆ. ನಿಮ್ಮ ಥರ ನಾನು ಆಸ್ತಿ ಮಾಡಿದರೆ, ನಿಮ್ಮ ಥರ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ, ನಿಮ್ಮ ಥರ ನಾನು ಜಮೀನುಗಳನ್ನು ಬೇನಾಮಿ ತೊಗೊಂಡಿದ್ರೆ ನಾನು ಇದನ್ನು ಕೇಳ್ತಾ ಇರಲಿಲ್ಲ. ನನ್ನ ಹತ್ರ ಏನೂ ಇಲ್ಲದರಿಂದ ನಾನು ಹಣ ಕೇಳಬೇಕಾಗಿದೆ, ಕೇಳ್ತಾ ಇದ್ದೀನಿ.